ಕನ್ನಡಕ್ಕೆ ಮೊದಲು ಹೇಳ್ತೀನಿ. ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಮೊನ್ನೆ ನಡೆದಂಥ ನನ್ನ ಕಾರ್ಯಕರ್ತರ ಒಂದು ಕೊಲೆ ಪ್ರಕರಣ ಅತ್ಯಂತ ಅಮಾನವೀಯ, ಖಂಡನೀಯ, ಒಂದು ಪೂರ್ವಯೋಜಿತವಾಗಿರುವಂಥ ಕೃತ್ಯ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಕಳೆದ 10 ವರ್ಷದಿಂದ ಇಂಥ ಚಟುವಟಿಕೆಗಳಿಗೆ ಸಮಾಜಘಾತಕ ಶಕ್ತಿಗಳು ಬೆಂಬಲ ಕೊಟ್ಟಿದ್ದರಿಂದ ಇವತ್ತು ಕೇರಳದಿಂದ ಬರ್ಬೋದು ಅಥವಾ ಇನ್ನೊಂದು ಕಡೆಯಿಂದ ಬರ್ಬೋದು, ನಿರ್ಬೇಡವಾಗಿ ಈ ಥರ ಎಲ್ಲ ಮಾಡ್ತಿರುವಂಥದ್ದನ್ನು ನಾವು ಕೇವಲ ಒಂದು ಕೊಲೆ ಪ್ರಕರಣ ಅಂತ ನೋಡ್ತಾ ಇಲ್ಲ. ಇದು ಆರ್ಗನೈಸ್ಡ್ ಆಗಿ ದೇಶವನ್ನು ಛಿದ್ರ ಮಾಡುವಂಥ ದೇಶದ್ರೋಹದ ಕೆಲಸ, ಇಟ್ಸ್ ಎ ಟೆರರಿಸ್ಟ್ ಆ್ಯಕ್ಟ್ ಅಂತ ನಾವು ಪರಿಗಣಿಸಿದ್ದೇವೆ. ಹೀಗಾಗಿ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಗಡಿ ದಾಟಿ ಆ ಕಡೆ ಹೋಗಿರ್ಬೋದು ಅನ್ನುವಂಥ ಸಂಶಯಗಳಿದೆ. ಆ ಎಲ್ಲ ಆಯಾಮಗಳನ್ನು ಇವತ್ತು ನಾವು ತನಿಖೆ ಮಾಡ್ತಾ ಇದ್ದೇವೆ. ಕೆಲವ್ರನ್ನ ಈಗ ವಶಕ್ಕೆ ತೆಗೆದುಕೊಂಡು ಅವರಲ್ಲಿ ಬರುವಂಥ ಮಾಹಿತಿಯಿಂದ ಮುಂದೆ ಮತ್ತೆ ತನಿಖೆ ಆಗ್ತದೆ. ಅತಿ ಶೀಘ್ರದಲ್ಲಿ ಯಾರು ಕೃತ್ಯವನ್ನು ಮಾಡಿದ್ದಾರೆ ಅವರ ಬಂಧನವೂ ಕೂಡ ಅತಿ ಶೀಘ್ರ ಆಗ್ತಾ ಇರುವಂಥ ವಿಶ್ವಾಸ ನಮಗಿದೆ. ಇವತ್ತು ನಮ್ಮ ADGP ಲಾ ಆ್ಯಂಡ್ ಆರ್ಡರ್ ಸ್ವಂತ ಬಂದೀಗ 2-3 ದಿವಸದಿಂದ ಇಲ್ಲೇ ಮುಖಾಮ್ ಹೂಡಿದ್ದಾರೆ. ಎಲ್ಲ ರೀತಿಯ ತನಿಖೆಗಳನ್ನು, ವ್ಯವಸ್ಥೆಗಳನ್ನು ಅವರ ನೇತೃತ್ವದಲ್ಲಿ ಇವತ್ತು ಆಗ್ತಾಯಿದೆ. ಅವರೊಬ್ಬ ದಕ್ಷ ಆಡಳಿತಗಾರಿದ್ದಾರೆ. ಅದರ ಜೊತೆಗೆ ಇದೇನು ಕಳೆದ ಹಲವಾರು ವರ್ಷಗಳಿಂದಿರುವಂಥದ್ದನ್ನು ನಾವು ಇದರ ಹಿನ್ನೆಲೆಯನ್ನು, ಅದರ ಜಾಡು ಹಿಡಿದು ಇವತ್ತು ಆ ಆ್ಯಂಗಲಲ್ಲೂ ಕೂಡ ನಾವು ತನಿಖೆಯನ್ನು ಮಾಡ್ತೇವೆ ಮತ್ತು ಕ್ರಮಗಳನ್ನು ತೆಗೆದುಕೊಳ್ತೇವೆ. ಇದು ಒಂದು ಕೊಲೆಯ ಪ್ರಕರಣ ಸೀಮಿತವಾಗಿ ನೋಡಿದ್ರೆ ಅದರ ಹಿಂದಿರುವಂಥ ಆರ್ಗನೈಸೇಷನ್ನು ಇರುವಂಥದ್ದನ್ನೆಲ್ಲ ನಾವು ಗಮನಿಸ್ತಾ ಇದ್ದೇವೆ. ಎರಡನೇದಾಗಿ ನಾವು ಈಗಾಗಲೇ ಕರ್ನಾಟಕಕ್ಕೆ ಒಂದು NIA ಕೇಳಿದ್ದೇವೆ. ಆದಷ್ಟು ಬೇಗನೆ ಕರ್ನಾಟಕಕ್ಕೆ NIA ಆಗಬೇಕು ಮತ್ತು ವಿಶೇಷವಾಗಿ ಮಂಗಳೂರು ಭಾಗಕ್ಕೆ ಆಗಬೇಕನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಅದನ್ನು ಆದಷ್ಟು ಬೇಗನೆ ತರುವಂಥ ಕೆಲಸ ಮಾಡ್ತೀವಿ. ಈ ತನಿಖೆಯಲ್ಲಿ ಏನು ಬರ್ತದೆ, ಪ್ರಾಥಮಿಕ ತನಿಖೆಯಿಂದ ಬಂದಂಥ ವಿಚಾರಗಳನ್ನು ಒಂದು ಆಧಾರವಾಗಿ ಇದರ ಹೆಚ್ಚುವರಿ ತನಿಖೆ, ಅಂದರೆ ಯಾವ ಆರ್ಗನೈಸೇಷನ್ಸ್ ಎಲ್ಲ ಹಿಂದಿದೆ ಅಂತ ಆಗಲೇ ಹೇಳಿದ್ನಲ್ಲ, ಅದರ ತನಿಖೆ ಮಾಡುವಂಥ ಅವಶ್ಯಕತೆ ಇದ್ದಾಗ ಅದನ್ನ NIAಗೂ ಕೂಡ ನಾವು ಕೊಡುವಂಥ ಚಿಂತನೆಯನ್ನು ಕೂಡ ಇವತ್ತು ನಾವು ಮಾಡ್ತಾಯಿದ್ದೇವೆ. ಮತ್ತು ಈ ತನಿಖೆಗೆ ಬೆಂಬಲ ಯಾರು ಕೊಟ್ಟಿದ್ದಾರೆ, ಲಾಜಿಸ್ಟಿಕ್ ಸಪೋರ್ಟ್ ಇರ್ಬೋದು, ಇನ್ನೊಂದು ಸಪೋರ್ಟ್ ಇರ್ಬೋದು, ಆ ಎಲ್ಲ ಜಾಲವನ್ನು ಕೂಡ ಭೇದಿಸ್ತೇವೆ. ಯಾಕಂದರೆ ದೊಡ್ಡ ಪ್ರಮಾಣದ ಜಾಲ ಇಲ್ಲದೆ ಕೃತ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಅದ್ರ ಹಿನ್ನೆಲೆ ಇದ್ದಾರೆ ಅವರು ಎಲ್ಲರಿಗೂ ಕೂಡ ಕ್ರಮ ತೆಗೆದುಕೊಳ್ತೇವೆ. ಇವತ್ತು ಆ ತಾಯಿ ನಮ್ಮ ಪ್ರವೀಣ್ ಅವರ ಮನೆಯವರು ಇದೇ ಮಾತನ್ನು ಹೇಳಿದ್ದಾರೆ. ಆ ಅಮ್ಮನ ಹೆಸರು ನೂತನ್. ಅಮ್ಮ ಏನು ಹೇಳಿದ್ರು ಅಂದರೆ, ನಾನು ಸಹಿಸ್ಕೊಳ್ತೀನಿ, ಇನ್ನೊಂದು ಸತಿ ಹಿಂಗೆ ಆಗಬಾರ್ದು ಅಂತ ಆ ರೀತಿ ಕ್ರಮ ತೆಗೆದುಕೊಳ್ಳಿ. ಅವರು ಅಷ್ಟೇ ಅಲ್ಲ, ಅದು ಹಿಂದಿರೋರು ಎಲ್ಲರನ್ನೂ ಕ್ರಮ ತೆಗೆದುಕೋಬೇಕು ಅನ್ನುವಂಥದ್ದು ಆ ಅಮ್ಮ ಏನು ಹೇಳಿದ್ದಾಳೆ. ಅದನ್ನು ಅಕ್ಷರಶಃ ದಣಿಯೂ ಇಲ್ಲದೆ ಹಗಲು ರಾತ್ರಿ ತನಿಖೆಯನ್ನು ಮಾಡಿಸಿ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೇವೆ. ಅದರ ಪ್ರಾಥಮಿಕ ತನಿಖೆ ಈಗಾಗಲೇ ಪ್ರಾರಂಭ ಆಗಿರುವಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಸರ್, ಈಗ ಇಬ್ಬರು ಬಿ ಸರ್, ಐ ರಿಪ್ಲೈ. ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಆಧಾರ ಕೊಡಬೇಕು. ಇವತ್ತು ದುಡಿಯೋ ಒಬ್ಬನೇ, ಆ ಕುಟುಂಬದಲ್ಲಿ ದುಡಿಯೋ ಒಬ್ಬನೇ ಇದ್ದ, ಸಣ್ಣ ಒಂದು ಅಂಗಡಿ ಮಾಡ್ಕೊಂಡಿದ್ದ, ಗಂಡ ಹೆಂಡತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಅಮ್ಮ ಅವತ್ತು ಇಲ್ಲಿಲ್ಲ, ಇದ್ದಿದ್ರೆ ಏನೋ ಒಂದು ಉಳಿಸ್ಬೋದಾಗಿತ್ತು, ಏನೋ ಆಗ್ಬೋದಾಗಿತ್ತು. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಆ ಕುಟುಂಬಕ್ಕೆ ಆಧಾರ ಕೊಡಬೇಕನ್ನುವಂಥ ಕಾರಣದಿಂದ ನಾನು ಸರ್ಕಾರದ ವತಿಯಿಂದ 25 ಲಕ್ಷ ರೂಪಾಯಿ ನನ್ನ ಪರಿಹಾರ ನಿಧಿಯಿಂದ ನಾನು ಈಗಾಗಲೇ ಕೊಟ್ಟಿದ್ದೇನೆ ಅವ್ರಿಗೆ. ಮತ್ತು ನಮ್ಮ ಪಕ್ಷದಿಂದನೂ ಕೂಡ ನಾವು 25 ಲಕ್ಷವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ನಮ್ಮ ಕಾರ್ಯಕರ್ತರೆಲ್ಲ ಸೇರಿಸಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಸಪೋರ್ಟಾಗಿ ನಮ್ಮ ಪಕ್ಷ ಮತ್ತು ಸರ್ಕಾರ ಆ ಒಂದು ಕುಟುಂಬಕ್ಕೆ ನಿಲ್ತದೆ. ಅವರ ಜೀವನ ಆಧಾರ ಮತ್ತು ಅವರ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಕೊಡ್ತೇವೆ. ಆದರೆ ಅವರದ್ದು ಆ ಕಟುಕರ ಶಿಕ್ಷೆ ಆದಾಗ ಮಾತ್ರ ಅದನ್ನು ಕಟ್ಟುನಿಟ್ಟಾಗಿ ನಾವು ಮಾಡ್ತೇವೆ.
ಸರ್, ಈಗ ಇಬ್ಬರು ಯಾರು ಅರೆಸ್ಟ್ ಆಗಿದ್ದಾರೆ, ಅದರಲ್ಲಿ PFI ಲಿಂಕ್ ಇದೆ ಅಂತ ಹೇಳಲಾಗ್ತದೆ. ಈಗ PFI ಲಿಂಕ್ ಇದೆ ಅಂತ ಹೇಳ್ತಾರೆ. PFI ಬ್ಯಾನ್ ಮಾಡ್ಲಿಕ್ಕೆ ಏನಾದರೂ ಈಗ ಸರ್ಕಾರ ಮುಂದೆ ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೀನಿ ಬೆಂಗಳೂರಲ್ಲಿ. ಅದಕ್ಕೊಂದು ಪ್ರೊಸೀಜರ್ ಇದೆ, ಈಗಾಗಲೇ ಪ್ರೊಸೀಜರ್ ಪ್ರಾರಂಭ ಆಗಿದೆ. ಹೆಚ್ಚಿನ ಮಾಹಿತಿ ಹೇಳುವಂಥದ್ದು ಸೂಕ್ತ ಅಲ್ಲ, ಯಾಕಂದರೆ ಇದರ ಲಾಭವನ್ನೇ ಅವರು ಪಡ್ಕೊಳ್ತಾರೆ. ಅದು ಮತ್ತು ಕೇವಲ ನಮ್ಮ ರಾಜ್ಯ ಅಲ್ಲ, ಈ ಥರ ಕೃತ್ಯ ಕೇರಳದಲ್ಲೂ ನಡೆದಿದೆ, UP ಯಲ್ಲಿ ನಡೆದಿದೆ, ರಾಜಸ್ಥಾನದಲ್ಲಿ ನಡೆದಿದೆ, ಮಧ್ಯಪ್ರದೇಶದಲ್ಲಿ ಎಲ್ಲ ಕಡೆ ನಡೆದಿದೆ. ಹೀಗಾಗಿ ಆಲ್ ಇಂಡಿಯಾ ಲೆವೆಲ್ದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಸರಿಯಾದ ಕ್ರಮವಾಗಿ ಆ ಕ್ರಮ ಆಗುತ್ತೆ ಅನ್ನೋಂಥ ವಿಶ್ವಾಸ. ಸರ್, ಈಗ ಈ ಘಟನೆ ನಡೆಕ್ಕಿಂತ ಮೊದಲು ಮಸೂದ್ ಏನು ಹತ್ಯೆ ಆಗಿದೆ ಆ ಸಂದರ್ಭದಲ್ಲಿಯೇ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಈ ಕಡೆ ಒಂದು ರಿವೆಂಜ್ ಆಗುತ್ತೆ ಅನ್ನೋದು. ಅದನ್ನು ಪೊಲೀಸ್ ಇಲಾಖೆ ಅದನ್ನು ನಿರ್ಲಕ್ಷ್ಯ ಮಾಡ್ತಾ, ಯಾಕಂತ ಹೇಳಿದ್ರೆ ಇದರಲ್ಲಿ ಆಯಾಮಗಳು ಹಾಗಿದೆ. ಯಾಕಂದರೆ ಇದೆಲ್ಲವೂ ಯುವರ್ ರೈಟ್ ಆ ಕೊಲೆಗೂ ಈ ಕೊಲೆಗೂ ಸಂಬಂಧ ಇದೆ ಅಂತ ತನಿಖೆಯಲ್ಲೇ ಗೊತ್ತಾಗಬೇಕು. ಆ ಸಂದರ್ಭದಲ್ಲಿ ಆ ಥರ ಏನಾರು ಇದ್ದರೆ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಯಾವ ರೀತಿ ಆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಥವಾ ತೆಗೆದುಕೊಂಡರೆ ಆ ತನಿಖೆ ಒಳಗೂ ಆ ವ್ಯಾಪ್ತಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಏನು ಕರ್ತವ್ಯ ಇದೆ, ಕರ್ತವ್ಯ ಮಾಡಿದರೂ ವೈಫಲ್ಯ ಆಗಿದೆ, ಅದನ್ನು ಕೂಡ ತನಿಖೆಯಲ್ಲಿ ಒಳಪಡಿಸ್ತೇವೆ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.